ಜೊತೆಗಿರುವವರು ನಮ್ಮ ಅಬ್ದುಲ್ ಹಮೀದ್ ಮಲ್ಪೆ ಅವರ ಜೆ.ಜೆ. ಫಿಶರೀಸ್ ಕಂಪನಿ ಮಲ್ಪೆ ಅವರ ಪರವಾಗಿ ಅಬ್ದುಲ್ ಹಮೀದ್ ಅವರು ನಮ್ಮ ಜೊತೆಗಿದ್ದಾರೆ. ತುಂಗಪ್ಪ ಬಂಗೇರದ ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುವವರು. ಈ ದಿವಸ ಈ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಬಹುಮಾನದ ಕೊಡುಗೆಯನ್ನ ಜೆ.ಜೆ. ಫಿಶರೀಸ್ ಪರವಾಗಿ ಮಾಡ್ತಾ ಇದ್ದಾರೆ. ಮಾನ್ಯ ಅಬ್ದುಲ್ ಹಮೀದ್ ಮಲ್ಪೆ ಅವರೇ, ತಮಗೆ ಇನ್ನಷ್ಟು ಕಬಡ್ಡಿ ಪಂದ್ಯಾಕೂಟದ ಎಲ್ಲ ವಿಭಾಗದ ಪ್ರಥಮ ಬಹುಮಾನ ಕೊಡುವಂಥ ಅವಕಾಶ ಶಕ್ತಿ ದೇವರು ಕೊಡಲಿ. ತಮಗೆ ಎಲ್ಲ ಕಬಡ್ಡಿ ಅಭಿಮಾನಿಗಳ ಕಬಡ್ಡಿ ಆಟಗಾರರ ಪರವಾಗಿ ತಮಗೆ ಅಭಿನಂದನೆಗಳು. ಈ ದಿವಸ ಸರಿಯಾಗಿ 7:30 ಗಂಟೆಗೆ ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಂಬಳ ಕ್ಷೇತ್ರ ಶ್ರೀ ಬಾಳಪೂಜಾರಿ ಹಿರಿಯೂರು ಪಾಲಿನ, ಸಮಾಜ ಸೇವೆ ಶ್ರೀಮತಿ ಕಾಂತಿ ಶೆಟ್ಟಿ ಬೆಂಗಳೂರು, ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ನಂದಕಿಶೋರ್ ಅವರ ಮಿತ್ತಳಿಗೆ ಬೆಟ್ಲ, ಸಾಂಸ್ಕೃತಿಕ ಕ್ಷೇತ್ರ ಶ್ರೀ ಸದಾಶಿವ ಡಿ ತುಂಬೆ, ಉದ್ಯಮ ಕ್ಷೇತ್ರ ಶ್ರೀ ನಿತ್ಯಾನಂದ ಪೂಜಾರಿ ಕೆಂತಲೆ ಮುಂಬೈ, ಪುನೀತ್ ರಾಜಕುಮಾರ್ ಯುವರತ್ನ ಪ್ರಶಸ್ತಿ ನಮ್ಮ ಆತ್ಮೀಯ ಕಬಡ್ಡಿ ಆಟಗಾರರಿದ್ದಾರೆ ಶ್ರೀ ಕೌಶಿಕ್ ಎಚ್ ಮಂಜಲ್ಪರ್ಗೆ, ಕ್ರೀಡಾ ಕ್ಷೇತ್ರ ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಕಬಡ್ಡಿ ಆಟಗಾರರು, ಖೇಲೋ ಇಂಡಿಯಾ ನಮ್ಮ ಪ್ರೋ ಕಬಡ್ಡಿಯ ಅದಕ್ಕೆ ಕೌಂಟರ್ ಆಗಿ ಇನ್ನೊಂದು ಕಬಡ್ಡಿ ಪ್ರಾರಂಭ ಆಗಿತ್ತು ಭಾರತ ದೇಶದಲ್ಲಿ. ಅದರ ಒಂದು ಹರಿಯಾಣದ ಒಂದು ತಂಡದಲ್ಲಿ ಕಬಡ್ಡಿಯನ್ನು ಆಡಿದವರು ಸಾಮಾನ್ಯ ಕೌಶಿಕ್ ಗೌಡ. ಹಾಗೆ ಶ್ರೀ ಮೊಹಮ್ಮದ್ ಸರ್ಫರಾಜ್ ಅಲಿ ಉಳ್ಳಾರ, ಖೇಲೋ ಇಂಡಿಯಾದಲ್ಲಿ ಕಬಡ್ಡಿಯನ್ನು ಆಡಿದವರು, ಕಿರಿಯರ ವಿಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ದಾಖಲಿಸಿಕೊಂಡಂತ ಮೊಹಮ್ಮದ್ ಸರ್ಫರಾಜ್ ಅಲಿ, ಕ್ರೀಡಾ ಕ್ಷೇತ್ರ. ಹಾಗೆ ಅಪ್ಪ ಯುವರತ್ನ ಪುರಸ್ಕಾರ ಶ್ರೀ ದಿನೇಶ್ ಅಮೀನ್ ಸಹಕಾರಿ ಕ್ಷೇತ್ರ, ಶ್ರೀ ಮೊಹಮ್ಮದ್ ರಫೀಕ್ ಗೋವಾಯಿನಕೆರೆ ಉದ್ಯಮ ಕ್ಷೇತ್ರ, ಬರಂಚ ವಾಲಿಬಾಲ್ ಕ್ರೀಡಾ ಕ್ಷೇತ್ರದ ಸಂಘಟನೆಗಾಗಿ ಈ ಎಲ್ಲ, ಹಾಗೆ ಸ್ವಸ್ತಿಕ್ ಸಂಭ್ರಮ ಪುರಸ್ಕಾರ ವ್ಯವಸ್ಥೆಗಳಾಗಿದೆ. ಇನ್ನು 2 ಕಡೆ ಪರ್ಮನೆಂಟ್ ಗ್ಯಾಲರಿ ಹಾಕಬೇಕು. ಈ ಎಲ್ಲ ವ್ಯವಸ್ಥೆಗಳು ಮುಂದೆ ಬರುವ ವರ್ಷ ಕಬಡ್ಡಿ ಆಗುವ ಮೊದಲು ಈ ವ್ಯವಸ್ಥೆಗಳು ಆಗಬೇಕು ಎಂಬ ಒಂದು ಅಭಿಲಾಷೆ ನಮ್ಮಲ್ಲಿ ಇದೆ. ಅದನ್ನು ಎಲ್ಲ ಅತಿಥಿಗಳಲ್ಲಿ ನಾವು ಈಗಾಗಲೇ ಮಾನ್ಯ ರಾಜೇಶ್ ನಾಯಕ್ ಅವರಲ್ಲಿ, ನಮ್ಮ ಬಂಟ್ವಾಳ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಇವರಲ್ಲಿ ಎಲ್ಲ ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದಾಗ ಅದನ್ನ ಈ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡುವಲ್ಲಿ ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ವ್ಯವಸ್ಥೆ ಆಗಿದೆ. ಮುಂದಿನ ವರ್ಷ ಕಬಡ್ಡಿ ಆಗುವಾಗ ಪರ್ಮನೆಂಟ್ ಗ್ಯಾಲರಿ ವ್ಯವಸ್ಥೆಗಳು ಎಲ್ಲ ಆಗುವುದಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಗಣ್ಯ ಅತಿಥಿಗಳು ನಮ್ಮ ಜೊತೆಗೆ ಸರ್ಕಾರದ ಮಟ್ಟಿನಲ್ಲಿ ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ನಮಗೆ ಅದು ಆಗುವ ಹಾಗೆ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಪ್ರಯತ್ನಗಳು ಆಗಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಎಲ್ಲರಲ್ಲಿ ಸಹ ನಾವು ಪ್ರಸ್ತಾವನೆಯನ್ನು ಭಿನ್ನವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ತುಂಗಪ್ಪ ಬಂಗೇರವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಣಿಗಳ ನೆರವಿನಿಂದ ಈ ಕಾರ್ಯಕ್ರಮಗಳು ಆಗ್ತಾ ಇದೆ. ಅದು ಸುಸೂತ್ರವಾಗಿ ನಡೆಯುವಲ್ಲಿ ಗ್ಯಾಲರಿಗಳು 2 ಕಡೆ ಪರ್ಮನೆಂಟ್ ಗ್ಯಾಲರಿ ಆಗಿದೆ. ಅದು ಇನ್ನಷ್ಟು ಅತ್ಯುತ್ತಮ ಆಗ್ತದೆ ಎಂಬ ನಿಟ್ಟಿನಲ್ಲಿ ಕೆಲಸವೂ ಸಹ ಆಗಬೇಕಾಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಗೌರವಾನ್ವಿತ ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಸಂಸದರಲ್ಲಿ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಲ್ಲಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು 2 ಸಚಿವರಿದ್ದಾರೆ. ನಮಗೆ ನಮ್ಮ ಜಿಲ್ಲೆಯಲ್ಲಿ MLC ಅವರಿದ್ದಾರೆ. ಅವರಲ್ಲಿ ಎಲ್ಲ ಈ ಪ್ರಸ್ತಾವನೆಯನ್ನು ಸ್ವಲ್ಪ ತಾವು ಹೇಳಿದರೆ ನಾವು ಹೇಳುವುದಕ್ಕಿಂತ ಇಲ್ಲ, ಅದಕ್ಕೆ ಸ್ವಲ್ಪ ತೂಕ ಜಾಸ್ತಿ ಇರ್ತದೆ, ಅದಕ್ಕೆ ಸ್ವಲ್ಪ ಗೌರವ ಜಾಸ್ತಿ ಇರ್ತದೆ. ಆ ಕೆಲಸವನ್ನು ತಾವು ಮನಪೂರ್ವಕವಾಗಿ ಅದನ್ನು ಮಾಡಿ ವ್ಯವಸ್ಥೆಯನ್ನು ಆಗುವಲ್ಲಿ ತಮ್ಮ ಸಹಕಾರ ನಮಗೆ ಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಹೇಮಾ ಗ್ರಾನೈಟ್ಸ್ನ ಮಾಲಕರು ಮಾನ್ಯ ಹೇಮಂತ್ ಪೂಜಾರಿ ಮೋರ್ಚೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಊರ್ಜೆಯ ಪೆಟ್ರೋಲ್ ಬಂಕ್ನ ಮಾಲಕರು ಮಾನ್ಯ ಸುಕೂರ್ ಸಾಹೇಬ್ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ ವರ್ಷ ನಮ್ಮ ಕಬಡ್ಡಿಗೆ ಬಹುಮಾನವನ್ನು ಕೊಟ್ಟವರು, ಬಹಳ
ತುಂಗಪ್ಪ ಮಂಗೇರ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಸಹಕಾರ ಇದೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಗೌರವದಿಂದ ಮನಪೂರ್ವಕವಾಗಿ ಅವರನ್ನ ಅಭಿನಂದನೆಗಳನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಮುಂದೆಯೂ ಸನ್ಮಾನ್ಯ ಅಬ್ದುಲ್ ಶುಕೂರ್ ಸಾಹೇಬ್ ಅವರ ಎಲ್ಲ ಸಹಕಾರಗಳು ನಮ್ಮ ಜೊತೆಗೆ ಇರಲಿ. ದೇವರು ಅವರಿಗೆ ಆ ಶಕ್ತಿಯನ್ನು ಕೊಡಲಿ. ಮೂವತ್ತಾರನೇ ಪಂದ್ಯ, ಕೆಜಿ ವಿಭಾಗದಲ್ಲಿ 36ನೇ ಪಂದ್ಯ. ಶ್ರೀ ಸ್ಪೋರ್ಟ್ಸ್ ಸುಳ್ಯ ಸತ್ಯದೇವತೆ ಗಣಪಾದೆ. ಸತ್ಯದೇವತೆ ಗಣಪಾದೆ ಹಾಗೂ ಎಂಎಫ್ಸಿ ಕಂಚುಲ ಹಾಗೂ ಸತ್ಯದೇವತೆ ಗಣಪಾದೆ 36ನೇ ಪಂದ್ಯ. ಎರಡು ತಂಡದವರು ಗಮನಿಸಬೇಕು. ಎಂಎಫ್ಸಿ ಕಂಚುಲ, ಸತ್ಯದೇವತೆ ಗಣಪಾದೆ. ಮುಕ್ತ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು. ಉತ್ತರ ಪೂರ್ವ ಸುರಭಿ ಬ್ರದರ್ಸ್ ಸೋಲಾರ ಹಾಗೂ ಉತ್ತರ ಪಂದ್ಯ ಎರಡು ತಂಡದವರು ಮುಂದಿನ ಪಂದ್ಯಕ್ಕೆ ಮುಕ್ತ ವಿಭಾಗದಲ್ಲಿ ಸಿದ್ಧರಾಗಿರಬೇಕು. ಎರಡು ತಂಡದ ನಾಯಕರು ಗಮನಿಸಿ. ದುರ್ಗಪ್ಪ ಅವನು ಮುಗಿದ ಫಸ್ಟ್ ದಿನ ಅವನಿಗೆ ಅವನು ಕಮ್ಮಿ ಆಗುವ ಅಂದರೆ ತುಂಗಪ್ಪನ ತಿಳಿಗೆ ಒಯ್ದಿದ್ದೆ. ಧನ್ಯವಾದಗಳು ತಾರನಾಥ್ ಕಜೇಕಾರವೇ. 12-4 ಸ್ಪರ್ಧೆ ಇದೆ. ದ್ವಿತೀಯ ಅವಧಿಯಲ್ಲಿ ನಾವಿದ್ದೇವೆ. ಕೆಎಫ್ಡಿಸಿ ಈಗ ಮುನ್ನಡೆಯಲ್ಲಿರತಕ್ಕಂಥ ತಂಡ ಕೆಎಫ್ಡಿಸಿ ಸುಳ್ಯ 12-4. ಇನ್ನೊಂದು ಅಂಕ ಸುಳ್ಯಕ್ಕೆ. ಉನ್ನಿಕೃಷ್ಣನ್ ಸುಳ್ಯದ ಅತ್ಯಂತ ಅನುಭವಸ್ಥ ಆಟಗಾರ, ನಿರಂತರವಾಗಿ ಅನೇಕ ವರ್ಷಗಳಿಂದ ಕಬಡ್ಡಿಯನ್ನ ಪ್ರತಿನಿಧೀಕರಿಸುವಂತಹ ಕೆಎಫ್ಡಿಸಿ ಸುಳ್ಯ ತಂಡವನ್ನ ಪ್ರತಿನಿಧೀಕರಿಸುವಂತಹ ಸುಳ್ಯದ ತಾಳೆ ಉನ್ನಿಕೃಷ್ಣನ್ ಬಂದ ಬೆಳಗ ಭುಜಾನಕಟ್ಟೆಯ ಕಬಡ್ಡಿಗೆ ನಿರಂತರವಾಗಿ ಅವರು ಬರ್ತಾ ಇದ್ದಾರೆ. ಎ ಅಂಕಣದಲ್ಲಿ, ಬಿ ಅಂಕಣದಲ್ಲಿ ಮುಕ್ತ ವಿಭಾಗದಲ್ಲಿ ಅವರು ಸ್ಪರ್ಧೆ ಪೂರ್ಣಗೊಂಡಿದೆ. ನಮಗೆ ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಬರುವಂತೆ
ಸುರಭಿ ಬ್ರದರ್ಸ್ ಉಳ್ಳಾಳ ಮತ್ತು ವಿಕ್ರಮ್ ಪುರಿಯ ಎರಡು ತಂಡದವರು ಬನ್ನಿ ಬೇಗ ಅಂಕಣ ಬಿಯನ್ನು ಪ್ರವೇಶ ಮಾಡಿ. ಅಲ್ಲಿ ಯಾವ ತಂಡ ವಿಜಯ ಆಯಿತು ಅಂಕಣ ಬಿಯಲ್ಲಿ? ಯುವಕ ಸರ್ ಮಾಹಿತಿ ಕೊಡಿ. ಬಿ ಅಂಕಣದ ವಿಜಯ ತಂಡ ಪ್ರೇರಣಾ ವಿಜಯಿಯಾಗಿದ್ದಾರೆ. ವಿಕ್ರಮ್ ಪುರಿ ಹಾಗೂ ಸುರಭಿ ಬ್ರದರ್ಸ್ ಉಳ್ಳಾಲ ಬಿ ಅಂಕಣವನ್ನು ಪ್ರವೇಶ ಮಾಡಿ. ನಮ್ಮ ಆರಕ್ಷಕ ಮಿತ್ರರು ಮಾನ್ಯ ಶ್ರೀನಪ್ಪಣ್ಣ ಅವರು ಬಂದಿದ್ದಾರೆ. ಅವರು ಜನಾರ್ದನ ಪಟ್ಟೂರು ಕಬಡ್ಡಿ ತಂಡದ ಓರ್ವ ಅತ್ಯುತ್ತಮ ಕಬಡ್ಡಿ ಆಟಗಾರರಾಗಿದ್ದು ಈಗ ಕಬಡ್ಡಿ ಆಟವನ್ನು ನೋಡುವಾಗ ಅವರಿಗೂ ಸಹ ಆಡಬೇಕೆಂಬ ಮನಸ್ಸಿದೆ, ಆದರೆ ದೇಹ ನೋಡುವುದಿಲ್ಲ. ಹಿರಿಯರ ಮಾಸ್ಟರ್ಸ್ ಕಬಡ್ಡಿ ಆದರೆ ನಾವು ಒಂದು ಕೈ ನೋಡುವ. ದಯವಿಟ್ಟು ಮುಕ್ತ ವಿಭಾಗದ ಮುಂದಿನ ತಂಡಗಳು ಬರುವಂತೆ ಕೋರಿಕೆ. 8ನೇ ಸ್ಪರ್ಧೆಗೆ ವಿಕ್ರಮ್ ಪುರಿಯ ಸುರಭಿ ಬ್ರದರ್ಸ್ ಉಳ್ಳಾಳ ಅಂಕಣಕ್ಕೆ ಬರುವಂತೆ ಕೋರಿಕೆ. ಈ ಬಾರಿ ಕೆಎಂಡಿಸಿ ವಿರುದ್ಧ ಒಂದು ಅಂಕವನ್ನು ಗಳಿಸಲಾಗಿದೆ. ಇದರೊಳಗೆ ಪಾಳ್ಯಕ್ಕೆ ದ್ವಿತೀಯ ಅವಧಿಯಲ್ಲಿ ಕೆಜಿ ವಿಭಾಗದ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಸ್ತುತ 35ನೇ ಪಂದ್ಯ ನಡೀತಾ ಇದೆ. ಶ್ರೀದೇವಿ ಪುರಿಯ ಕೆಎಂಡಿಸಿ ಮುಕ್ತ ಈಗಾಗಲೇ ಸುರಭಿ ಬ್ರದರ್ಸ್ ಅಲ್ಲಿ ಬಂದಿದ್ದಾರೆ ಉಳ್ಳಾಲ. ಎಸ್, ಸುರಭಿ ತಂಡದ ಆಗಮನ ಆಗಿದೆ. ವಿಕ್ರಮ್ ಪುರಿಯ ಒಳಮನೆ. ವಿಕ್ರಮ್ ಪುರಿಯ ಮುಕ್ತ ವಿಭಾಗದ ಅಂಕಣಕ್ಕೆ ಬರುವಂತೆ ಕೋರಿಕೆ. ವಿಕ್ರಮ್ ಪುರಿಯ ಅಂತಿಮ ಕರೆ, ತಾವುಗಳು ಬಿ ಅಂಕಣದಲ್ಲಿ ಪ್ರವೇಶವನ್ನ ಮಾಡತಕ್ಕದ್ದು. ನಿರಂತರವಾಗಿ 37 ವರ್ಷಗಳಿಂದ ಕಬಡ್ಡಿ ಕಾಣುವಂತಹ ಗೋಜಾಲಕಟ್ಟೆಯ ಮೈದಾನದಲ್ಲಿ ಈ 5 ನಿಮಿಷಗಳ ಅವಧಿ ಬಾಕಿ ಇದೆ. ಇವರನ್ನ ಪ್ರಶಸ್ತಿಗಾಗಿ ನಡೆಯುವಂತಹ ಕಬಡ್ಡಿಯ ಮಹಾ ಉತ್ಸವ. 100ಕ್ಕಿಂತಲೂ ಅಧಿಕ ತಂಡಗಳು ಭಾಗವಹಿಸಿ ಇತಿಹಾಸ ನಿರ್ಮಿಸಿದಂತಹ ಗೋಜಾಲಕಟ್ಟೆಯ ಕಬಡ್ಡಿ ದ್ವಿತೀಯ ದಿನದ ಸಾಯಂಕಾಲ ವಿಕ್ರಮ್ ಪುರಿಯದವರು ಈಗಾಗಲೇ ಸುರಭಿ ಉಳ್ಳಾಲ ಅಂಕಣದಲ್ಲಿದೆ. ವಿಕ್ರಮ್ ಪುರಿಯ ಕೆಎಂಡಿಸಿ ಪ್ರಸ್ತುತ ಸ್ಪರ್ಧೆಯ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಉಳಿಸಿಕೊಂಡಿದೆ. ಅಂತಿಮ 4 ನಿಮಿಷಗಳ ಸ್ಪರ್ಧೆ ಬಾಕಿ ಇದೆ. ಅಲ್ಲಿ ವಿಕ್ರಮ್ ಪುರಿಯ ತಂಡದ ಪ್ರವೇಶ ಆಗುತ್ತಾರೆ. ಮುಕ್ತ ವಿಭಾಗದಲ್ಲಿ ವಿಕ್ರಮ್ ಪುರಿಯ ವಿರುದ್ಧ ಸುರಭಿ ಉಳ್ಳಾಳ. ವಿಕ್ರಮ್ ಪುರಿಯದಲ್ಲಿ ಅತ್ಯಂತ ಸಣ್ಣ ಜೀವವನ್ನು ನಾವು ಕಾಣಬಹುದು. Do or die.
ಜೀವ ಅರವಿಂದ್ ಭಟ್ಕಳ ಉತ್ತರ ಕನ್ನಡ ಜಿಲ್ಲೆಯ ಆಟಗಾರ. ಆಕರ್ಷಕ ಮೈಕಟ್ಟು, ಆರಂಭದಲ್ಲಿ ನಿಧಾನಗತಿಯ ಪ್ರಾರಂಭ. ಸುರಭಿ ಮತ್ತು ಮುರಿಯ ನಡುವೆ ಕಾದಾಟ. ಭೂಚಾಲಕಟ್ಟೆಯ ಅದ್ಭುತ ಸಾಧನೆಗಳನ್ನ ಮೆರೆದಂತಹ ಅನೇಕ ಸಾಧಕರು ತಮ್ಮ ಕಬಡ್ಡಿಯ ಕೌಶಲತೆಯನ್ನು ಕಳೆದ 2 ದಿನಗಳಲ್ಲಿ ತೋರಿಸ್ತಾ ಇದ್ದಾರೆ ವಿವಿಧ ಶ್ರೇಣಿಗಳಲ್ಲಿ. ದಾಳಿಗೆ ಪ್ರತಿಭಾಳೆ ಪುರಿಯ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ತಾರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ ಈ ಬಾರಿ ಸೆಂಟರ್ ಲೈನ್ ಬಳಿ ಟ್ಯಾಕಲ್. ಸುರಭಿ ಖಾತೆಗೆ ಅಂಕ. ಎರಡು ಒಂದರಲ್ಲಿ ಸುರಭಿ. ಈ ಅಂಕಣದಲ್ಲಿ ಪಂದ್ಯ ಮುಕ್ತಾಯಗೊಂಡಿದೆ.